ನಮಸ್ಕಾರ ವೀಕ್ಷಕರೇ, ಕಾಸ್ಮೆಟಿಕ್ ವೆಲ್ನೆಸ್ ವಿಶೇಷ ವೈದ್ಯಕೀಯ ಸಂವಾದ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಗೌತಮ್ ಶೆಟ್ಟಿ. ಅಂದರೆ ಇವತ್ತು ಒಂದು ಪ್ರಮುಖವಾದ ಆರೋಗ್ಯಕ್ಕೆ ಸಂಬಂಧಪಟ್ಟಂತಹ ವಿಚಾರಗಳನ್ನು, ಮುಖ್ಯವಾಗಿ ಆರೋಗ್ಯ ಅಂತ ಹೇಳೋದಕ್ಕಿಂತ ಇದನ್ನ ಒಬ್ಬ ಮನುಷ್ಯನ ಸೌಂದರ್ಯಕ್ಕೆ ಅತಿ ಮುಖ್ಯವಾದಂತಹ ವಿಚಾರ ಅಂತ ಹೇಳ್ಬೋದು. ಯಾಕಂತ ಹೇಳಿದ್ರೆ ಒಬ್ಬ ಮನುಷ್ಯನಿಗೆ ಸೌಂದರ್ಯ ಅನ್ನುವಂಥದ್ದು ಅತಿ ಮುಖ್ಯ. ಅಂದ್ರೆ ಎಲ್ಲರೂ ಕೂಡ ಇದರ ಬಗ್ಗೆ ಕೊಂಚಸಾಗಿರ್ತಾರೆ, ಇದರ ಬಗ್ಗೆ ವಿಶೇಷವಾದ ಕಾಳಜಿಯನ್ನು ವಹಿಸಿಕೊಳ್ತಾ ಇರ್ತಾರೆ. ಅದರಲ್ಲೂ ಕೂಡ ಮುಖ್ಯವಾಗಿ ತಲೆ ಕೂದಲು ಅನ್ನುವಂಥದ್ದು ಮನುಷ್ಯನ ಒಂದು ಜೀವನದಲ್ಲಿ ಬಹಳ ದೊಡ್ಡ ಪ್ರಮುಖ ಪಾತ್ರವನ್ನು ವಹಿಸುತ್ತೆ. ಯಾಕಂತ ಹೇಳಿದ್ರೆ ಕೂದಲು ಇಲ್ಲದಿದ್ರೆ ಒಬ್ಬ ಮನುಷ್ಯ ಹೇಗೆ ಕಾಣಿಸ್ತಾನೆ, ಅಥವಾ ಆತ ಒಳಗಾಗುವಂತಹ ತೊಂದರೆಗಳು ಆತ ಅನೇಕ ಸಂದರ್ಭದಲ್ಲಿ ಟೀಕೆಗಳಿಗೆ, ವ್ಯಂಗ್ಯಗಳಿಗೆ, ತಮಾಷೆಗೆ ಒಳಗಾಗಬೇಕಾಗುತ್ತೆ. ಎಲ್ಲರೂ ಕೂಡ ಆತನನ್ನ ನೋಡಿ ಅಪಹಾಸ್ಯ ಮಾಡುವಂತಹ ಸನ್ನಿವೇಶಗಳನ್ನ ಬಹಳಷ್ಟು ಮಂದಿ ಎದುರಿಸಿರ್ತಾರೆ. ಅಂದ್ರೆ ನಾನಾ ಕಾರಣಗಳಿಂದಾಗಿ ಈ ಒಂದು ತಲೆ ಕೂದಲು ಉದುರುವಂತಹ ಸಮಸ್ಯೆ, ಅಂದ್ರೆ ಪುರುಷರನ್ನು ಕಾಡ್ತಾ ಇರುವಂತಹ ಸಮಸ್ಯೆ, ಜೊತೆಗೆ ಮಹಿಳೆಯರಲ್ಲೂ ಕೂಡ ಅಂದ್ರೆ ತಮ್ಮ ಕೂದಲು ದಿನದಿಂದ ದಿನಕ್ಕೆ ಬೀಳ್ತಾ ಇದೆ, ಉದುರಿ ಹೋಗ್ತಾ ಇದೆ ಅನ್ನುವಂತಹ ಆತಂಕ ಮಹಿಳೆಯರನ್ನ ಕೂಡ ಬಿಟ್ಟಿಲ್ಲ. ಅದರ ಜೊತೆಗೆ ಪುರುಷರಲ್ಲಿ ಇದು ಬಹಳ ದೊಡ್ಡ ಮಟ್ಟದಲ್ಲಿ ಒಂದು ಸಮಸ್ಯೆಯನ್ನು ಉಂಟು ಮಾಡುತ್ತೆ. ಅನೇಕ ಮಂದಿ ತಮ್ಮ ಆತ್ಮವಿಶ್ವಾಸವನ್ನ ಕಳೆದುಕೊಳ್ಳುವಂತಹ ನಿದರ್ಶನಗಳು ಕೂಡ ಇದರಲ್ಲಿ ಇರುವಂಥದ್ದು. ಸೊ ಇದು ಬಹಳ ಒಂದು ಮುಖ್ಯವಾದಂತಹ ಸಮಸ್ಯೆ. ಆದರೆ ಅದೃಷ್ಟವಶಾತ್ ಈ ಒಂದು ಸಮಸ್ಯೆಗೆ ಬಹಳ ಸುಲಭದ ಪರಿಹಾರಗಳು ಕೂಡ ಇವತ್ತು ನಮ್ಮ ಜೊತೆಗೆ ಇರುವಂಥದ್ದು. ಅನೇಕ ಬಗೆಯ ಆಧುನಿಕ ವೈದ್ಯಕೀಯ ಪದ್ಧತಿಗಳು ಅಥವಾ ಚಿಕಿತ್ಸಾ ವಿಧಾನಗಳು ಬಂದಿರುವಂಥದ್ದು. ಆ ಮೂಲಕ ಈ ಒಂದು ಬೋಳು ತಲೆ ಅಥವಾ ಕೂದಲು ಉದುರುವಂತಹ ಸಮಸ್ಯೆ ಅಥವಾ ತಲೆ ಕೂದಲು ಕಡಿಮೆ ಇರುವಂಥದ್ದು, ಹೀಗೆ ಯಾವುದೇ ರೀತಿಯ ಸಮಸ್ಯೆಗಳಿದ್ರೂ ಅದಕ್ಕೆ ಒಂದು ಸೊಲ್ಯೂಷನ್ ಅನ್ನ ಕಂಡುಹಿಡಿಯಲಾಗುತ್ತೆ. ಬಹುಶಃ ಅಂತಹ ಒಂದು ಸೊಲ್ಯೂಷನ್ ಅನ್ನು ಕೊಟ್ಟು ಅನೇಕ ಜನರ ಬಾಳಿನಲ್ಲಿ ಮತ್ತೆ ಆ ಒಂದು ಆತ್ಮವಿಶ್ವಾಸವನ್ನು ತುಂಬಿದಂತಹ ಒಂದು ಸಂಸ್ಥೆ ಅಂತ ಹೇಳಿದ್ರೆ ಅದು ಕಾಸ್ಮೆಟಿಕ್ಸ್ ಸಿಗ್ನೇಚರ್ ಆಸ್ಥೆಟಿಕ್ ಕ್ಲಿನಿಕ್ ಅಂಡ್ ಮೆಡಿಸ್ಪಾ ಅನ್ನುವಂಥದ್ದು. ಇದೀಗ ಮಂಗಳೂರಿನಲ್ಲೂ ಕೂಡ ಕಾರ್ಯಾರಂಭವನ್ನ ಮಾಡಿದೆ, ಮಂಗಳೂರಿನ ಕದ್ರಿಯಲ್ಲಿ ಕಾರ್ಯಾಚರಿಸ್ತಾ ಇದೆ. ಸೊ ಈ ಒಂದು ವಿಧಾನದ ಬಗ್ಗೆ ಅಥವಾ ಈ ಒಂದು ಚಿಕಿತ್ಸಾ ಪದ್ಧತಿಯ ಬಗ್ಗೆ ನಾವು ನಿಮಗೆ ಮಾಹಿತಿಯನ್ನ ಕೊಡಬೇಕಾಗುತ್ತೆ. ಸೊ ಈ ಒಂದು ಎಲ್ಲ ವಿಚಾರಗಳ ಬಗ್ಗೆ ನಿಮಗೆ ಸಮಗ್ರವಾದ ಮಾಹಿತಿಯನ್ನ ಒದಗಿಸಿಕೊಡುವಂತ ನಿಟ್ಟಿನಲ್ಲಿ ಈ ಒಂದು ಮೆಡಿಸ್ಪಾದ ಪ್ರಮುಖರು ಜೊತೆಗೆ ಸೆಲೆಬ್ರಿಟಿ ಹೇರ್ ಟ್ರಾನ್ಸ್ಪ್ಲಾಂಟ್ ಸರ್ಜನ್ ಅಂಡ್ ಕಾಸ್ಮೆಟಿಕ್ ಡರ್ಮೆಟಾಲಜಿಸ್ಟ್ ಆಗಿರುವಂತಹ ಡಾಕ್ಟರ್ ವಿಕಾಸ್ ಸಿಂಗ್ ಅವರು ಅತಿಥಿಗಳಾಗಿ ನಮ್ಮ ಜೊತೆಗೆ ಇದ್ದಾರೆ. ಈ ಬಗ್ಗೆ ಅನೇಕ ಗೊಂದಲಗಳು ನಿಮ್ಮ ಮನಸ್ಸಲ್ಲಿ ಕೂಡ ಇರಬಹುದು. ನಿಮ್ಮ ಮನಸ್ಸಲ್ಲಿರುವಂತಹ ಗೊಂದಲಗಳನ್ನ ನಾನು ಪರಿಹರಿಸುವಂತಹ ಪ್ರಯತ್ನಗಳನ್ನ ಮಾಡ್ತೇನೆ. ಡಾಕ್ಟರ್ ನಮಗೆ ಎಲ್ಲದಕ್ಕೂ ಉತ್ತರವನ್ನ ಕೊಡ್ತಾರೆ. ಸರ್, ಸ್ವಾಗತ ಕಾರ್ಯಕ್ರಮಕ್ಕೆ, ವೆಲ್ಕಮ್ ಟು ದಿ ಶೋ. ಅದರ ಜೊತೆಗೆ ಇದನ್ನ ಇನ್ನಷ್ಟು ಎಕ್ಸ್ಪ್ಲೈನ್ ಮಾಡೋದಕ್ಕೆ, ಅಂದ್ರೆ ಚಿಕಿತ್ಸೆ ಹೇಗಿರುತ್ತೆ, ಹೇಗೆ ನೀವು ಒಂದು ಚಿಕಿತ್ಸೆಯನ್ನು ಪಡೆದುಕೊಳ್ಬಹುದು, ಯಾವ ರೀತಿ ತಮ್ಮ ಸಮಸ್ಯೆಗಳಿಂದ ಹೊರಗೆ ಬರಬಹುದು ಅನ್ನೋದರ ಬಗ್ಗೆ ಮಾಹಿತಿಯನ್ನ ಕೊಡೋದಕ್ಕೆ ನಮ್ಮ ಜೊತೆಗೆ ಮಿಸ್ ಪ್ರತೀಕ್ಷಾ ಅವರು ಕಾರ್ಯಕ್ರಮದಲ್ಲಿ ಜಾಯಿನ್ ಆಗಿದ್ದಾರೆ. ಇವರು ಸೀನಿಯರ್ ಟ್ರಾನ್ಸ್ಪ್ಲಾಂಟ್ ಟೆಕ್ನಿಷಿಯನ್ ಜೊತೆಗೆ ಆಸ್ಥೆಟಿಷಿಯನ್ ಕೂಡ ಆಗಿರುವಂಥದ್ದು. ಸೊ ಇವರು ಕೂಡ ಅನೇಕ ವಿಚಾರಗಳನ್ನು ನಮಗೆ ತಿಳಿಸಿಕೊಡ್ತಾರೆ. ಮೇಡಮ್, ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಈಗಾಗಲೇ ಬಹುಶಃ ನಾನು ಆರಂಭದ ಸಮಸ್ಯೆಯ ಬಗ್ಗೆ ಹೇಳಿದೆ. ಅಂದ್ರೆ ಮುಖ್ಯವಾಗಿ ಒಂದು ಹೇರ್ ಟ್ರಾನ್ಸ್ಪ್ಲಾಂಟ್ ಅನ್ನುವಂತಹ ಒಂದು ಹೆಸರನ್ನ ಅಥವಾ ಒಂದು ಪದ್ಧತಿಯನ್ನ, ವಿಧಾನವನ್ನ ನಾವು ಬಹಳ ಸಮಯದಿಂದ ನೋಡ್ಕೊಂಡು ಬರ್ತಾ ಇದ್ದೇವೆ. ಅಂದ್ರೆ ಆಕ್ಚುಲಿ ಏನಿದು ಹೇರ್ ಟ್ರಾನ್ಸ್ಪ್ಲಾಂಟ್ ಅಂದ್ರೆ ವಾಟ್ ಈಸ್ ಹೇರ್ ಟ್ರಾನ್ಸ್ಪ್ಲಾಂಟ್ ಟೆಕ್ನಿಕ್ ಆಕ್ಚುಲಿ? Basically hair transplant is a minimum invasive procedure. Okay. Where we take the patient's donor area and we try to implant it in front. And once the hair is implanted, it grows naturally. Okay. And the patient can do anything with that. So it's basically a surgical procedures. And the pain factor is very, very low, and the patient can be under local anesthesia, will be totally conscious. Okay. And so it's a very simple procedure and a very effective procedure which gives you 100% results. Okay. Yes, madam. ಸ್ವಲ್ಪ ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡೋದಿದ್ರೆ, ಹೇರ್ ಟ್ರಾನ್ಸ್ಪ್ಲಾಂಟ್ ಅಂದ್ರೆ ಮೇನ್ಲಿ ಕೂದಲು ಕಸಿ ಅಂತ ಹೇಳ್ತೀವಿ ನಾವು ಕನ್ನಡದಲ್ಲಿ. ಅದೇನಂದ್ರೆ ಇವಾಗ ನಿಮ್ದು ಪ್ರಬಲವಾದ ಡಾಮಿನೆಂಟ್ ಹೇರ್ ಫಾಲಿಕಲ್ಸ್, ಪ್ರಬಲವಾದ ಕೂದಲನ್ನು ಎಕ್ಸ್ಟ್ರಾಕ್ಟ್ ಮಾಡಿ ತೆಗೆದು ಇಂಪ್ಲಾಂಟ್ ಮಾಡೋದು. ಇವಾಗ ಇಲ್ಲಿ ಕೂದಲು ಹೋಗಿದ್ರೆ ಅಲ್ಲಿ ಹಾಕ್ತಿವಿ. ಇದೊಂದು ಮೈನರ್ ಪ್ರೊಸೀಜರ್, ಅಂದ್ರೆ ಮೈನರ್ ಓಟಿಯಲ್ಲಿ ನಡೆಯುವಂತ ಪ್ರೊಸೀಜರ್. ಇದು ಕ್ವಿಕ್ ಪ್ರೊಸೀಜರ್ ಅಂತ ಹೇಳ್ಬೋದು. ಓಕೆ. ಅಂದ್ರೆ ನೆಕ್ಸ್ಟ್ ಒಂದು ಗೊಂದಲ ಅಥವಾ ಸಮಸ್ಯೆ ಅಥವಾ ಒಂದು ಭಾವನೆ ಜನರಲ್ಲಿ ಇರುವಂತ, ಅಂದ್ರೆ ಇದು ಬೆಳೆಯುತ್ತಾ ಅಥವಾ ಹಾಗೆ ಇರುತ್ತಾ, ಅಂದ್ರೆ ಇದು ಆರ್ಟಿಫಿಷಿಯಲ್ ಅಥವಾ ನೈಜ ಕೂದಲನ್ನು, ಇಸ್ ಇಟ್ ಟ್ರೂ ಆರ್ ಆರ್ಟಿಫಿಷಿಯಲ್ ಅನ್ನುವಂತ ಒಂದು ಗೊಂದಲ ಅಥವಾ ಒಂದು ಪ್ರಶ್ನೆ ಕೂಡ ಜನರಲ್ಲಿ ಇರುತ್ತೆ. ಸೊ ಇದರ ಬಗ್ಗೆ ಹೇಳೋದಿದ್ರೆ ಹೇಗಿರುತ್ತೆ ಇದು ಅಂತ?
Since we are using the patient's own hair follicle Okay. and we are planting it in front, so definitely the results are 100% natural. There is no question of any artificial hair, Okay. because patient own hair has been used to regrowth. Doctors are basically just repositioning the hair Okay. and putting it in front, so it just grows as natural as like your other hairs. So Okay. it is 100% natural and 100% safe procedure. ಓಕೆ ಅಂದ್ರೆ ಬೆಳವಣಿಗೆ ಇರುತ್ತೆ. ಬೆಳವಣಿಗೆ ಇರುತ್ತೆ. ನಿಮ್ದು ನೈಜ ಕೂದಲು ನೀವು ನಾರ್ಮಲ್ ಸಲೂನ್ಗೆ ಹೋಗ್ಬಿಟ್ಟು ಕಟ್ ಮಾಡ್ತೀರಾ, ಕಲರ್ ಮಾಡ್ತೀರಾ, ಅದೇ ತರ ಈ ಕೂದಲು ಮಾಡಬಹುದು. ಓಕೆ, ಅಂದ್ರೆ ಅದು ಕೂಡ ನೈಜ ಕೂದಲು ನೈಜ ಕೂದಲೇ. ಅಂದ್ರೆ ಬೇರೆ ಕಡೆಯಲ್ಲಿ ಇದ್ದಂತಹ ಒಂದು ಪ್ರಬಲ ಕೂದಲನ್ನು ಪ್ರಬಲ ತೆಗೆದು ಕೂದಲು ಯಾವ ತೆಗೆದು, ಕಡೆಯಲ್ಲಿ ಇಲ್ಲ ಹಾ. ಅಲ್ಲಿಗೆ ಅದನ್ನು ಫಿಕ್ಸ್ ಮಾಡುವಂತದ್ದು ಹೌದು. ತಮ್ಮ ವಿಧಾನದ ಮೂಲಕ. ಅಂದ್ರೆ ಮತ್ತು ಕೂಡ ಒಂದು ಆತಂಕ ಇರುವಂತದ್ದು, ಅಂದ್ರೆ ಈಗ ಮತ್ತೆ ಟ್ರಾನ್ಸ್ಪ್ಲಾಂಟ್ ಮಾಡಿದ ನಂತರ ಅದು ಇರುತ್ತೆ ಅಥವಾ ಅದು ಕೂಡ ಉದುರಿ ಹೋಗುವಂತ ಚಾನ್ಸಸ್ ಇದೆಯಾ? ಇನ್ ಕೇಸ್ ನಾವು ಇಲ್ಲದ ಪ್ಲೇಸಿಗೆ ಅದನ್ನು ಪ್ಲೇಸ್ ಮಾಡ್ತೇವೆ, ಟ್ರಾನ್ಸ್ಪ್ಲಾಂಟ್ ಮಾಡ್ತೇವೆ, ಅದರ ಬಳಿಕ ಅದು ಕೂಡ ಉದುರಿ ಹೋಗುವಂತ ಚಾನ್ಸಸ್ ಇದೆಯಾ ಅಂತ? So basically, to demonstrate, I will just take the help of this model. Okay. So once we do a hair transplant, we have to understand that this is called the dominant follicles. Okay. In most of the bald patients, you will see they will lose the hair from the front, Yes. but they will never lose the hair from the back. Yes, So as a yes, doctor, what yes. we do, we take these dominant follicles and we try to implant it in front. Okay. Since these follicles are not affected by the male hormones, which is one of the main reason for the hair loss. So Okay. once we implant this hair, this becomes also permanent because they are also unaffected by the hormones. Okay. So this is the reason. The reason being the hair transplant is a permanent solution because we take these dominant follicles from the back and try to implant it in front. Okay. Means they will also grow. They will also grow and Okay. they will be permanent, and at Okay. least for minimum 20 years. What is the guarantee? What we are They giving? won't fall. They will never fall. Okay. They will never fall. Okay. It is just like taking a plant from a garden A and putting the same plant in garden B. Okay. If you are putting the plant, it will grow as it is. We are just repositioning the graft from one place to another place. Okay. Yes. ಇವಾಗ ಇಲ್ಲಿ ಗ್ರೀನ್ ಕಲರ್ ಮಾರ್ಕ್ ಮಾಡಿರೋ ಈ ಪೊಸಿಷನ್ ಹೇರ್ ಯಾವತ್ತೂ ಬೀಳಲ್ಲ. ಹೌದು. ನೀವು ಸಾಮಾನ್ಯ ಜನರಲ್ಲಿ ನೋಡಿರ್ಬೋದು, ಇಲ್ಲಿ ಖಾಲಿ ಆಗಿರುತ್ತೆ, ಇಲ್ಲಿ ಖಾಲಿ ಆಗಿರುತ್ತೆ, ಮಧ್ಯಭಾಗದಲ್ಲಿ. ಮಧ್ಯಭಾಗದಲ್ಲಿ. ಹೌದು, ಹೌದು. ಆದ್ರೆ ಇಲ್ಲಿನ ಹೇರ್ ಯಾವತ್ತೂ ಬೀಳಲ್ಲ, ಯಾಕಂದ್ರೆ ಇಲ್ಲಿ ಹಾರ್ಮೋನ್ಸ್ ಇಫೆಕ್ಟ್ ಆಗಲ್ಲ. ಸೊ ಇಲ್ಲಿಂದ ತೆಗ್ದ್ಬಿಟ್ಟು ಇಲ್ಲಿಂದ ಹಾಕೋದು. ಸೊ 100% ಗ್ಯಾರಂಟಿ ಇಲ್ಲಿ ಇಂಪ್ಲಾಂಟ್ ಮಾಡಿರೋ ಕೂದಲು ಬೀಳಲ್ಲ. ಓಕೆ, ಅಂದ್ರೆ ಅಲ್ಲಿಂದ ತೆಗೆದ್ರು ಕೂಡ ಅಲ್ಲಿ ಮತ್ತೆ ಗ್ರೋ ಆಗುತ್ತೆ. ಇಲ್ಲಿ ಇವಾಗ ಹಿಂಭಾಗದಲ್ಲಿ ಅಲ್ಲಿ ತೆಗ್ದಿರೋ ಕೂದಲು ಗ್ರೋ ಆಗಲ್ಲ, ಆದ್ರೆ ನಿಮಗೆ ಗೊತ್ತಾಗಲ್ಲ ಅಲ್ಲಿಂದ ತೆಗ್ದಿರೋದು. ಒಂದು ಮನುಷ್ಯ 4 ಬಾರಿ ಹೇರ್ ಟ್ರಾನ್ಸ್ಪ್ಲಾಂಟ್ ಮಾಡಿಸ್ಕೋಬಹುದು. ಓಕೆ, ಅಂದ್ರೆ ಇದು ಪರ್ಮನೆಂಟ್ ಸೊಲ್ಯೂಷನ್ ಅನ್ನೋ Permanent ಯಾವುದೇ solution. ರೀತಿಯ ಡೌಟ್ ಅದರಲ್ಲಿ ಇಲ್ಲ, ಏನು ಸಮಸ್ಯೆಗಳಿಲ್ಲ ಅನ್ನುವಂಥದ್ದು. ಅಂದ್ರೆ ನಾವೀಗ ಕಂಪೇರ್ ಮಾಡಿದ್ರೆ ಪುರುಷರು ಮತ್ತು ಮಹಿಳೆಯರನ್ನ ಕಂಪೇರ್ ಮಾಡಿದ್ರೆ ಈ ಒಂದು ಕೂದಲು ಉದುರುವಂತ ಸಮಸ್ಯೆ ಹೆಚ್ಚಾಗಿ ಕಂಡು ಬರುವಂತದ್ದು ಇನ್ನು ಪುರುಷರಲ್ಲಿ, ಇನ್ ಮೇಲ್ಸ್ ಮೋಸ್ಟ್ಲಿ occurring. So what is the reason for this? See, as I told you, 90% of the hair loss what we have, it is because of something called androgenetic alopecia, which is called a male pattern baldness. Male pattern baldness means the male hormone testosterone is the main culprit, which converts into a dihydroxytestosterone, and DHT is the main reason for the hair loss. Since most of the male has this testosterone but females they don't have, that's why you will find in 90% male case the hair loss is very, very common, because it is hormonal, male hormone based hair loss. So that is the reason we don't see much in women. Women will have a diffuse hair loss, but male will have a typical pattern of hair loss where they will only lose the hair from the front, leaving the backside behind. So that's the reason. So male are having a more hair loss because they have a high level of testosterone. Okay. ಬಹುಶಃ ಹಾರ್ಮೋನ್ ಸಮಸ್ಯೆ ಅಂದ್ರೆ ಪುರುಷರಲ್ಲಿ ಆ ಹಾರ್ಮೋನ್ ಪರ್ಟಿಕ್ಯುಲರ್ ಹಾರ್ಮೋನ್ ಜಾಸ್ತಿ ಇರೋದ್ರಿಂದ ನಮಗೆ ಅಂದ್ರೆ ಮೇಲ್ಗೆ ಜಾಸ್ತಿ, ಪುರುಷರಿಗೆ ಜಾಸ್ತಿ ಹೇರ್ ಫಾಲ್ ಆಗುತ್ತೆ ಕಂಪೇರ್ ಮಾಡಿದ್ರೆ ಇಲ್ಲದಂತ ಕಾರಣ. ಕರೆಕ್ಟ್. ಎಸ್, ಅದರ ಕಾರಣಗಳ ಬಗ್ಗೆ ಕೂಡ ನಾನು ಮಾತನಾಡಬೇಕು, ಇನ್ನಷ್ಟು ಮಾತನಾಡ್ತೀನಿ. ಒಂದು ಸಣ್ಣ ಬ್ರೇಕ್ ತಗೊಂಡು ವಾಪಸ್ ಬರ್ತೀನಿ. ಎಸ್, ಕಾಸ್ಮೆಟಿಕ್ಸ್ ವೆಲ್ನೆಸ್ ವಿಶೇಷ ಕಾರ್ಯಕ್ರಮ ಮುಂದುವರಿಯುತ್ತೆ. ಒಂದು ಸಣ್ಣ ಬ್ರೇಕ್. ಕಾಸ್ಮೆಟಿಕ್ಸ್ ವೆಲ್ನೆಸ್ ವಿಶೇಷ ಸಂವಾದ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ ವೀಕ್ಷಕರೇ. ಎಸ್, ನಾವು ಈ ಒಂದು ಹೇರ್ ಟ್ರಾನ್ಸ್ಪ್ಲಾಂಟ್ ಟೆಕ್ನಾಲಜಿಯ ಬಗ್ಗೆ ಮಾಹಿತಿಯನ್ನು ಪಡೆದುಕೊಳ್ತಾ ಇದ್ವಿ, ಸಾಕಷ್ಟು ವಿಚಾರಗಳನ್ನು ತಿಳಿಸಿಕೊಡ್ತಾ ಇದ್ರು. ವೆಲ್ಕಮ್ ಬ್ಯಾಕ್ ಟು ದಿ ಶೋ. ಅಂದ್ರೆ ಈಗ ನಾವು ಗಮನಿಸಿದಂತಹ ಪ್ರಕಾರ ಅಂದ್ರೆ ಈಗ ಬಂದಿರುವಂತಹ ಕಾಸ್ಮೆಟಿಕ್ ಸಿಗ್ನೇಚರ್ ಅಂದ್ರೆ ಒಂದು 20 ವರ್ಷಗಳ ಒಂದು ವ್ಯಾರಂಟಿ ಜೊತೆಗೆ ಬರ್ತಾ ಇದೆ, ವಿತ್ ವ್ಯಾರಂಟಿ ಸರ್ಟಿಫಿಕೇಟ್ ಇಟ್ಸ್ ಕಮಿಂಗ್ ಅಟ್ ದಟ್. ಸೊ ವಾಟ್ ಇಸ್ ದಿಸ್ 20 years certificate of warranty? What you are doing for this? Basically, what happens when a patient thinks about a hair transplant, they have the confusion in their mind whether this hair will grow or not grow, because
Yeah, so many confusions. So many confusions. So because hair transplant result takes 8 to 10 months time to grow the hair. So during that 10 months time, the client has a confusion whether my hair will come or not. If it doesn't come, whether I can able to meet the same doctor or not. It should not happen. I go and meet him again and again. They ask me to pay another amount. Like this, they are very scared and they are confused. So take out all those confusions, because we are so confident about our work, our team and our technology, that whatever hair we are implanting, we are the only clinic who is giving 20 years certificate of warranty, so that in between any problem they have, if they find the density is low, the hairline is not proper, they are not happy with the results, we are going to repeat the procedure absolutely free of cost within that span of time. Okay. ಅಂದ್ರೆ 20 ವರ್ಷಗಳ ಕಾಲ ಇದು ಶಾಶ್ವತವಾಗಿ ಇರುತ್ತೆ, ಯಾವುದೇ ರೀತಿ ಸಮಸ್ಯೆಗಳು ಬರೋದಿಲ್ಲ, ತೊಂದರೆ ಆಗೋದಿಲ್ಲ. ಯಾಕಂತ ಹೇಳಿದ್ರೆ ಹೇರ್ ಟ್ರಾನ್ಸ್ಪ್ಲಾಂಟ್ ಮಾಡಿದ್ಮೇಲೆ ಅದರ ರಿಸಲ್ಟ್ ಬರೋದಕ್ಕೆ 8 to 10 ಮಂತ್ಸ್ ಆಗುತ್ತೆ. ಆವಾಗ ಫಸ್ಟ್ ಆಫ್ ಆಲ್ ಪೇಷಂಟ್ ತಲೆಯಲ್ಲಿ ಏನು ಬರುತ್ತೆ ಅಂದರೆ ಬರುತ್ತೋ ಇಲ್ವೋ, ಇವಾಗ ನಾನು ಭೇಟಿ ಮಾಡಿದ ಡಾಕ್ಟರ್ನ ನಾನು ಮತ್ತೆ ಮೀಟ್ ಮಾಡ್ತೀನೋ ಇಲ್ವೋ ಅಂತ ಒಂದು ಭಯ ಬಂದೇ ಬರುತ್ತೆ. ಆದರೆ ನಮ್ದು ಒಂದೇ ಕ್ಲಿನಿಕ್ ಅವ್ರನ್ನ 10 ಮಂತ್ಸ್ವರೆಗೂ ಫಾಲೋ ಅಪ್ ಮಾಡುತ್ತೆ. ಅದೇ ಸೇಮ್ ಡಾಕ್ಟರ್ನ ಮೀಟ್ ಮಾಡ್ಬೋದು. ಅವರಿಗೆ ಅಥವಾ ಹೇರ್ ಲೈನ್ ಇಲ್ಲಿ ಏನಾದರೂ ಪ್ರಾಬ್ಲಮ್ ಇದ್ರೆ, ಅಥವಾ ಡೆನ್ಸಿಟಿ ಅಂದರೆ ಎಷ್ಟು ಬೇಕಾಗಿತ್ತೋ ಹೇರು ಅಷ್ಟು ಇಲ್ಲ ಅಲ್ಲಿ ಅಂತ ಆ ಥರ ಏನಾದರೂ ಫೀಲ್ ಮಾಡಿಕೊಂಡ್ರೆ, ಸೊ ಅವ್ರು ಎನಿ ಟೈಮ್ ಕ್ಲಿನಿಕ್ಗೆ ಬರ್ಬೋದು, ರೀಟಚ್ ಅಪ್ ಮಾಡಿಸ್ಕೊಳ್ಬೋದು. ಅದು ಫ್ರೀ ಆಫ್ ಕಾಸ್ಟ್. ಅಂದರೆ ಎಷ್ಟು ಕಾನ್ಫಿಡೆಂಟ್ ಅಂದರೆ ನಾವು ಇಂಪ್ಲಾಂಟ್ ಮಾಡಿದ ಹೇರ್, ಅಂದರೆ ನಾವು ಹಾಕಿದ ಹೇರು ಡೆಫಿನೆಟ್ ಆಗಿ ಬಂದೇ ಬರುತ್ತೆ. ಸೊ ಅದಕ್ಕೆ ಈ ವಾರಂಟಿ ಸರ್ಟಿಫಿಕೇಟ್ ಕೊಡ್ತೀವಿ ನಾವು ಪ್ರತಿಯೊಬ್ಬರಿಗೂ. ಓಕೆ. ಅಂದರೆ ಈಗ ಈ ಒಂದು ಚಿಕಿತ್ಸೆಗೆ ಸಂಬಂಧಪಟ್ಟ ಹಾಗೆ ಜನರಲ್ಲಿ ಒಂದು ಗೊಂದಲ ಇದೆ, ಮೀನ್ಸ್ ದೇ ಹ್ಯಾವ್ ಡೌಟ್ ವೆದರ್ ಇಟ್ ಇಸ್ ಸರ್ಜರಿ ಆರ್ ಅದರ್ ಟ್ರೀಟ್ಮೆಂಟ್. ಸೊ ಹೌ ಆಲ್ ಪ್ರೊಸೀಜರ್ಸ್ ಆರ್ ಡನ್? See, as I told you, the hair transplant is a minimum invasive procedures, and it is a minute surgery. It is not like a hair replacement where we are, fixing the hair or something. So basically, as you go to a dentist and they try to give you a local block and do a procedure, in the same way here also in the minor OT, we give a local block to the patient, and under the local anesthesia, patient doesn't feel anything. He'll be totally conscious, and we one by one we take out each and every graft, and we keep it safe. And then in the phase 2, what we do, we recreate the hairline and we design. For example, if patient is having a hair loss problem, we design the hairline, and based on that we try to implant the graft. So once the graft has been taken out, second stage is the hairline designing, and third stage is one by one we try to put the graft. That's why the entire procedure is almost take 8 to 10 hours, because it is a very tedious procedure where every hair has been single-handedly taken out and single-handedly we have to place. ಈಗ ಹೇರ್ ಟ್ರಾನ್ಸ್ಪ್ಲಾಂಟ್ ಈಗ ಡೆಂಟಲ್ ಟ್ರೀಟ್ಮೆಂಟ್, ಹಲ್ಲಿನ ಚಿಕಿತ್ಸೆಗೆ ಹೋಗ್ತೀರಾ ನೀವು, ಸೇಮ್ ಅಲ್ಲಿನೂ ಲೋಕಲ್ ಎನೆಸ್ಥೇಷಿಯಾ ಕೊಡ್ತಾರೆ. ಇದರಲ್ಲೂ ನಾವು ಅದನ್ನೇ ಯೂಸ್ ಮಾಡೋ ಲೋಕಲ್ ಎನೆಸ್ಥೇಷಿಯಾ ಕೊಡ್ತೀವಿ. ಅದಾದಮೇಲೆ ಪೇಷಂಟ್ ಯಾವ ಜಾಗದಲ್ಲಿ ಲೋಕಲ್ ಎನೆಸ್ಥೇಷಿಯಾ ಅಂದರೆ ಬ್ಯಾಕ್ ಸೈಡ್ ಮಾತ್ರ ಕೊಡೋದು. ಸೊ ಅವರು ಕಾನ್ಷಿಯಸ್ ಆಗಿ ಪ್ರಜ್ಞಾವಸ್ಥೆಯಲ್ಲೇ ಇರ್ತಾರೆ. ಅವ್ರು ಮ್ಯೂಸಿಕ್ ಕೇಳ್ಬೋದು, ಲೈಕ್ ಮಾತಾಡ್ಬೋದು, ಎಲ್ಲನೂ ಮಾಡ್ಬೋದು. ಸೊ ಅದಾದಮೇಲೆ ಇಲ್ಲಿ ಒಂದೊಂದೇ ಹೇರ್ನ ತೆಗಿತೀವಿ. ಫಸ್ಟು ತೆಗೆದ್ಬಿಟ್ಟು ಅದಾದಮೇಲೆ ಫ್ರಂಟ್ ಸೈಡ್ ಎಲ್ಲಿ ಜಾಗ ಇದೆಯೋ, ಎಲ್ಲಿ ಖಾಲಿ ಇದೆಯೋ ಹೇರು, ಅಲ್ಲಿ ನಾವು ಇಂಪ್ಲಾಂಟ್ ಮಾಡ್ತೀವಿ. ವೆರಿ ಅಂದರೆ ಮೈನರ್ ಓಟಿನಲ್ಲಿ ಸಿಂಪಲ್ ಪ್ರೊಸೀಜರ್. ಬೆಳಗ್ಗೆ ಬಂದರೆ ಸಾಯಂಕಾಲ ಸರ್ಜರಿ ಆಗ್ಬಿಟ್ಟು ಹೋಗ್ಬೋದು. A patient will be completely conscious during the procedures. He can talk to the doctor, he can talk, and every half an hour we keep checking the parameters. We give them the break. In the break time they come out, they have their food, they relax. In the second part of the procedures they can even sit and watch the TV. Yes. ಅಂದರೆ ಅದು ಅತ್ಯಂತ ಸಿಂಪಲ್ ಆದಂಥ ಮತ್ತೆ ಜೊತೆಗೆ ಬೇಗವಾಗಿ ಆಗುವಂಥ ಒಂದು ಪ್ರೊಸೀಜರ್. ಅಂದರೆ ಜಾಸ್ತಿ ಟೈಮ್ ಕೂಡ ಬೇಡ ಇದಕ್ಕೆ. ಜಾಸ್ತಿ ಟೈಮ್ ಕೂಡ ಅಂದರೆ ಇವಾಗ ಡಿಪೆಂಡ್ ಆಗಿರುತ್ತೆ. ಇವಾಗ ಕೆಲವರಿಗೆ ಸ್ವಲ್ಪನೇ ಬೇಕು, ಫ್ರಂಟ್ ಲೈನ್ ಒಂದೇ ಹೋಗಿರುತ್ತೆ, ಇನ್ನು ಕೆಲವರಿಗೆ ಫುಲ್ ಹೋಗಿರುತ್ತೆ, ಇಲ್ಲಿವರೆಗೂ ಹೋಗಿರುತ್ತೆ. ಸೊ ಅಂದರೆ ಮ್ಯಾಕ್ಸ್ ಟು ಮ್ಯಾಕ್ಸ್ 4 to 8 hours ಪ್ರೊಸೀಜರ್ ಇದು. ಅದರಲ್ಲಿ ಬ್ರೇಕ್ ಇನ್ಕ್ಲೂಡ್ ಆಗಿರುತ್ತೆ, ಲಂಚ್ ಬ್ರೇಕ್ ಇನ್ಕ್ಲೂಡ್ ಆಗುತ್ತೆ. ಓಕೆ. ಸೊ ಎಲ್ಲವನ್ನ ಸೇರಿಸಿ ಒಂದು ದಿನದಲ್ಲಿ ಆಗುವಂತ ಪ್ರೊಸೀಜರ್ ಅನ್ನೋದು. ಎಸ್, ಇನ್ನಷ್ಟು ಮಾತನಾಡ್ತೀನಿ, ನಾನು ಬ್ರೇಕ್ ತಗೊಂಡು ವಾಪಸ್ ಬರ್ತೀನಿ. ಎಸ್, ಕಾಸ್ಮೆಟಿಕ್ಸ್ ವೆಲ್ನೆಸ್ ವಿಶೇಷ ಕಾರ್ಯಕ್ರಮ ಮುಂದುವರಿಯುತ್ತೆ ಇನ್ನೊಂದು ಸಣ್ಣ ವಿರಾಮ ನಂತರ. ಕಾಸ್ಮೆಟಿಕ್ಸ್ ವೆಲ್ನೆಸ್ ವಿಶೇಷ ವೈದ್ಯಕೀಯ ಸಂವಾದ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಎಸ್, ನಾವು ಈ ಒಂದು ಹೇರ್ ಟ್ರಾನ್ಸ್ಪ್ಲಾಂಟ್ನ ಬಗ್ಗೆ ಸಾಕಷ್ಟು ವಿಚಾರಗಳನ್ನು ತಿಳಿಸಿಕೊಡ್ತಾ ಇದ್ರು. ಅದರ ಜೊತೆಗೆ ಈಗ ನಮ್ಮ ಜೊತೆಗೆ ಒಬ್ಬರು ಪೇಷಂಟ್ ಕೂಡ ಇದ್ದಾರೆ, ಅಂದರೆ ಸ್ವಯಂ ಈ ಒಂದು ಚಿಕಿತ್ಸೆಗೆ ಒಳಗಾದವರು. ಸೊ ಅವರ ಒಂದು ಅಭಿಪ್ರಾಯಗಳನ್ನು ಅಥವಾ ಅವರ ಅನುಭವಗಳನ್ನು ಕೇಳಿದ್ರೆ ಗೊತ್ತಾಗುತ್ತೆ ನಮಗೆ ಇದು ಎಷ್ಟು ಸರಳ ಆಗಿದೆ, ಎಷ್ಟು ಸುಲಭ ಆಗಿದೆ ಅನ್ನುವಂಥದ್ದನ್ನು. ಸೊ ನಮ್ಮ ಜೊತೆಗೆ ಅವರ ಅನುಭವಗಳನ್ನು ಹಂಚಿಕೊಳ್ಳೋದಕ್ಕೆ ಈಗ ಈ ಒಂದು ಟ್ರೀಟ್ಮೆಂಟ್ಗೆ ಒಳಗಾದಂತಹ ಮಿಸ್ಟರ್ ಬಿಲ್ಟು, ಅಂದರೆ ಮೂಲತಃ
ಪಶ್ಚಿಮ ಬಂಗಾಳದವರು ಅಂದರೆ ಕೇವಲ ಈ ಒಂದು ಟ್ರೀಟ್ಮೆಂಟನ್ನು ಪಡೆದುಕೊಳ್ಳುವಂಥ ಉದ್ದೇಶಕ್ಕಾಗಿ ಈಗ ಮಂಗಳೂರಿನ ಈ ಒಂದು ಕಾಸ್ಮೆಟಿಕ್ಸ್ ಸೆಂಟರ್ಗೆ ಬಂದು ತಮ್ಮ ಚಿಕಿತ್ಸೆಯನ್ನು ಪಡೆದುಕೊಂಡಿದ್ದಾರೆ. ಸೊ ವೆಲ್ಕಮ್ ಟು ದ ಶೋ. ಇವಾಗ ನಮ್ಮ ಜೊತೆ 2 ದಿನ ಹಿಂದೆ ಅಷ್ಟೇ ಚಿಕಿತ್ಸೆ ಪಡೆದುಕೊಂಡಂಥ ಅಂದರೆ ಕೂದಲು ಕಸಿ ಮಾಡಿಸ್ಕೊಂಡಂತಹ ಬಿಲ್ಟು ಅವರಿದ್ದಾರೆ. ಅವರು ವೆಸ್ಟ್ ಬೆಂಗಾಲ್ ಅಂದರೆ ಪಶ್ಚಿಮ ಬಂಗಾಳದಿಂದ ಬಂದಿದ್ದಾರೆ. ಇವಾಗ ನೀವು ನೋಡ್ಬೋದು ಈ ಪಾರ್ಟ್ ಅಂದರೆ ಇಲ್ಲಿ ಅವರಿಗೆ ಹೇರ್ ಇದ್ದಿರಲಿಲ್ಲ, ಇವಾಗ ಇಲ್ಲಿ ನಾವು ಇಂಪ್ಲಾಂಟ್ ಮಾಡಿದ್ದೀವಿ. ಥೋಡ ಮುಡಿ ಈಗ ಇಲ್ಲಿಂದ ತೆಗೆದಿದ್ದೀವಿ. 2 ದಿನ ಆಯ್ತಷ್ಟೇ. ಪೇಷಂಟ್ ಈಸ್ ವೆರಿ ಕೂಲ್, ತುಂಬಾ ಚೆನ್ನಾಗೇ ಇದ್ದಾರೆ, ಮಂಗಳೂರಲ್ಲಿದ್ದಾರೆ. ಇವಾಗ 2 ದಿನ ಆಗಿಬಿಟ್ಟು ಇಲ್ಲಿ ನಮ್ಮ ಜೊತೆ ಕೂತಿದ್ದಾರೆ. ಸೊ ನೀವೇ ನೋಡ್ಬೋದು ಈ ಪ್ರೊಸೀಜರ್ ಎಷ್ಟೊಂದು ಕೂಲ್ ಆಗಿದೆ, ಎಷ್ಟೊಂದು ಸಿಂಪಲ್ ಆಗಿದೆ ಅಂತ. ಪ್ರೊಸೀಜರ್ ಮಾಡೋ ಟೈಮಲ್ಲಿ ತುಂಬಾ ಕೂಲಾಗಿದ್ದರು, ಅಥವಾ ನಮ್ಮ ಜೊತೆ ಸ್ಟಾಫ್ ಹತ್ರ ಮಾತಾಡೋದು, ಅನೆಸ್ಥಿಷಿಯಾ ಕೊಟ್ಟ ಮೇಲೆ ಪ್ರಜ್ಞಾವಸ್ಥೆಯಲ್ಲೇ ಇದ್ದರು ಅವರು. ಸೊ ಅವ್ರಿಗೇನೂ ತೊಂದರೆನೂ ಆಗಿಲ್ಲ. ಅದೇ ದಿನ ಅವರು ಮನೆಗೂ ಹೋದರು, ನೆಕ್ಸ್ಟ್ ಡೇನೂ ಡ್ರೆಸ್ಸಿಂಗ್ ಅಂತಲೂ ಬಂದರು. ಸೊ ಇವತ್ತು ನಮ್ಮ ಜೊತೆನೂ ಕೂತಿದ್ದಾರೆ. ಇವಾಗ ನಾಳೆ ವಾಪಸ್ ಅವರು ಪಶ್ಚಿಮ ಬಂಗಾಳಕ್ಕೆ ಹೋಗ್ತಾ ಇದ್ದಾರೆ. आपका एक्सपीरियंस क्या है, कैसा हो रहा है आपको? पहले मेरा ये जो बाल था ये गिर गया था, और एक लड़के के सबसे खूबसूरत चीज़ होता है बाल नहीं रहता है तो बहुत दुखता है अंदर. वो अभी ये हेयर ट्रांसप्लांट जो है इसका जो सर्जरी होता है, तो मैं कलकत्ता से इधर आया हूँ वो सर्जरी करने के लिए. कैसा पता लगा आपको कॉस्मेटिक्स के बारे में? कैसे पता लगता है भैया, चलन हुआ ऐसे ही. ओके, ठीक है. फिर इधर आया तो हुआ, सभी अच्छा ही हुआ, अच्छा ही सब. पहले क्या बोले जब आप डॉक्टर को कंसल्ट किए? डॉक्टर क्या बोले? डॉक्टर के पास आया, डॉक्टर पूरा देखा, फोटो लिया, फिर मार्क किया. मार्क करने के बाद पूरा बाल जो मेरा पहले था वो पूरा निकल दिया. अभी निकलने के बाद जो करता है क्लीनिंग वॉश, फिर मार्क करने के बाद ट्रीटमेंट का प्रोसीजर है. ओके, उसके बाद पहले तो मार्किंग, उसके बाद जो काम चलता है सर्जरी का. Generally, if I will tell, now I'll just give a briefing about that. So when this patient came to us, he was already in the state of grade 3 to grade 4 baldness. He was very disappointed and dejected because young boy, losing the hair and looking for a marriage proposal and all. Most of the patients what we see at the age of 25 to 30 years, and they are very keen because for men the hair is everything. It's a crown what they carry. So the hair loss leads to the multiple problem also, like depression, anxiety and other stuff, and basically it affects their normal lifestyle as well as their professional work also. So when this patient came to us, first we have to understand their need. So his need was basically his frontal hairline was missing. So what we wanted was we have to create this hairline for him, and that's what he was looking for. And that what we did, as I told you, being a very simple procedures. You can look, we have taken out the hair from the back, and the same hair we have implanted one by one in the front. And the procedure being very under a local anesthesia, you can check with him. बिल्टू जी procedure के टाइम पे आप एकदम comfortable थे? फुल कंफर्टेबल, कोई प्रॉब्लम नहीं था, कोई दिक्कत ही नहीं है, नॉर्मल पूरा सिंपल था. पूरे प्रोसीजर में कॉन्शियस थे, डॉक्टर से बात कर रहे थे, स्टाफ से बात कर रहे थे, नॉर्मल था, पता ही नहीं चल रहा था कुछ हो रहा था या नहीं. कितना टाइम लाया आपका ट्रीटमेंट? टाइम पहले जब मैं बैठा कम से कम 2 घंटा 2.5 घंटा, उसके बाद नाश्ता लंच किया, फिर चालू हुआ, फिर 2-2.5 घंटा. क्योंकि देखो पहले इधर चालू होता है, एक काम खत्म होने के बाद फिर इधर, एक खत्म होने के बाद इधर चालू होता है, फिर डालना चालू होता है, फिर डालना चालू होता है. ऐसा है, ज़्यादा से ज़्यादा 8-9 घंटा 9 घंटा इतना ही है. अभी कैसा फील हो रहा है? अभी तो अच्छा ही लग रहा है, और भी अच्छा फील होगा 12 होने के बाद. कितना टाइम लगेगा? डॉक्टर क्या बोला? डॉक्टर बोला है 2-3 महीने के अंदर थोड़ा लूज होता है, टेंशन मत लो, उसके बाद फिर बराबर हो जाएगा. 6 महीना 7 महीने के अंदर पूरा जैसा था वैसे ही हो जाओगे. So as you can see, the patient we have done it just 2 days before, and after 2 days he is completely okay and fine, and basically he is ready to go back to his native place tomorrow. So as and people think after hair transplant they have to stay in the house for so many weeks and all. It is not like that. 1 day rest is more than enough. After that, patients are absolutely fit and fine to go back to their work. Okay. So this is the beauty of this treatment. This is the beauty of this treatment. You don't lose the job, you don't lose the work. There is absolutely almost no pain. It is a one-time, lifetime procedures. When you have got it done for 20 years, this hair is going to stay. So, and it is the only solution for androgenic alopecia.
For any other treatment, if you try, you visit 100 of doctors, it is not going to give you a solution. The only solution for androgenic alopecia is hair transplant. ओके, यस, थैंक यू बिल्टू जी, जो आपका वो एक्सपीरियंस था उसको हमारे साथ आप शेयर किए, जो शायद आपका वो क्या फ्यूचर अच्छा होने अच्छा तो ये ही होगा। हमारा आशा है. ಥ್ಯಾಂಕ್ ಯು. ಎಸ್ ಡಾಕ್ಟರ್, ನಾವೀಗೊಂದು ಈ ಒಂದು ಟ್ರೀಟ್ಮೆಂಟ್ನ ಬಗ್ಗೆ ನಾವು ಮಾತನಾಡೋದಿದ್ರೆ ಅಂದರೆ ಈ ಒಂದು ಕ್ಷೇತ್ರಕ್ಕೆ ಸಂಬಂಧಪಟ್ಟ ಹಾಗೆ ಸೇವೆಗಳನ್ನು ಕೊಡುವಂತಹ ಅನೇಕ ಸಂಸ್ಥೆಗಳಿದೆ. ಅಂದರೆ ಹೇರ್ ಟ್ರಾನ್ಸ್ಪ್ಲಾಂಟ್ ಇರ್ಬೋದು, ಸರ್ಜರಿ ಇರ್ಬೋದು, ಅಂದರೆ ಸೌಂದರ್ಯವರ್ಧಕ ಚಿಕಿತ್ಸೆಗಳನ್ನು ಕೊಡುವಂತಹ ಅನೇಕ ಸಂಸ್ಥೆಗಳನ್ನು ಕೂಡ ನಾವು ಗಮನಿಸ್ಬೋದು. ಕಾಸ್ಮೆಟಿಕ್ಸ್ ಇದರ ಒಂದು ಸ್ಪೆಷಾಲಿಟಿ ಏನು ಕಂಪೇರ್ ಮಾಡಿದರೆ, ಅಥವಾ ಏನು ಹೊಸತು ಅಥವಾ ಏನು ವಿಶೇಷವಾದ ಇಲ್ಲಿ ಗ್ರಾಹಕರಿಗೆ ಸಿಗುತ್ತೆ ಅನ್ನುವಂಥದ್ದು? Okay. See, we have introduced a cosmetic signature, one of the leading hair transplant institute in Mangalore, keeping the fact that there are a lot of people are there in the market for a hair transplant, but 80% of the people who are in the hair transplant, the procedure has not been done by the professional doctors, or they are not using a proper standard guidelines. If you try to look at the other clinics, the small clinics, you will find them, they are not following the KPME guidelines, which is a Karnataka Private Medical License Act. They are not having a qualified surgeons and doctor to do the procedures. Okay. Most of the places, the technicians are doing the treatment and they are bringing down the price and just fooling around the people. Okay. So just to cut down all that, we have come here. So two factors we have kept in mind. Number one is the need of the people. The need of the people is we want even the lower middle class to the middle class and even the upper class, everybody to get the facility of this hair transplant. Okay. That's why after coming to Mangalore, we have launched just 15 rupees per follicle concept, so that it can become affordable to each and every person. Second thing is, even for the lower middle class people, we have given the EMI facilities also, so that they can even pay their treatments in EMIs and they can able to avail these facilities. Okay. On the top, though we are keeping just a 15 rupees graft per follicle, we are not compromising in any of the standards of the treatment. We are keeping the standard as high as possible, keeping the best team of doctors, board certified surgeons, very sterile OT and everything. Still, we are keeping the price low, so that if maximum students can get the benefit, maximum people can get the benefit, maximum lower class people can get the benefit out of it. ಓಕೆ, ಎಸ್ ಪ್ರತೀಕ್ಷಾ, ಕಾಸ್ಮೆಟಿಕ್ ಸಿಗ್ನೇಚರ್ನ ಸ್ಪೆಷಾಲಿಟಿ ಬಗ್ಗೆ? ಇವಾಗ ಕಾಸ್ಮೆಟಿಕ್ ಸಿಗ್ನೇಚರ್ ಅಂದರೆ ನಮ್ಮ ಹತ್ರ ಅತ್ಯಾಧುನಿಕವಾದ ಹೇರ್ ಟ್ರಾನ್ಸ್ಪ್ಲಾಂಟ್ ಅಂದರೆ ಕೂದಲು ಕಸಿ ನಾವು ಇಂಟ್ರೊಡ್ಯೂಸ್ ಮಾಡಿದ್ದೀವಿ. ಇವಾಗ ಮಾರ್ಕೆಟಲ್ಲಿ ನೀವು ನೋಡ್ಬೋದು, ಪ್ರತಿಯೊಬ್ಬರು ಅಲ್ಲೊಂದು ಇಲ್ಲೊಂದು ಹೇರ್ ಟ್ರಾನ್ಸ್ಪ್ಲಾಂಟ್ ಸಂಸ್ಥೆ ಆಗಿರಲಿ ಅಥವಾ ಯಾವುದೇ ಸೌಂದರ್ಯವರ್ಧಕದ ಸಂಸ್ಥೆಗಳು ಬರ್ತಾ ಇದೆ. ನಾರ್ಮಲಿ ಅದನ್ನು ಟೆಕ್ನಿಷಿಯನ್ಸ್ ಮಾಡ್ತಾರೆ. ಅಂದರೆ ಅವ್ರಿಗೆ ಅಷ್ಟೊಂದು ಅದ್ರ ಬಗ್ಗೆ ಎಜುಕೇಷನೂ ಇರಲ್ಲ, ಅವ್ರಿಗೆ ಮಾಹಿತಿನೂ ಇರಲ್ಲ, ಯಾವ ಸರ್ಟಿಫಿಕೇಟು ಇರಲ್ಲ. ಸೊ ಅವ್ರು ಮಾಡ್ತೀವಿ, ಯಾವುದೇ ಡಾಕ್ಟರ್ ಗೈಡ್ಲೈನ್ಸು ಅವ್ರಿಗಿರಲ್ಲ. ಸೊ ಅದರಿಂದಾಗಿ ಏನಾಗ್ತಾ ಇದೆ ಅಂದರೆ, ನಮ್ಮಲ್ಲಿ ಏನಂದರೆ ಮೇಯ್ನಾಗಿ ಸರ್ಜನ್ಸು ಡಾಕ್ಟರ್ಸ್ ನಮ್ಮ ಜೊತೆ ಇದ್ದಾರೆ, ಅವ್ರ ಗೈಡ್ಲೈನಿಂದನೇ ಮಾಡೋದು. ಆಮೇಲೆ ನಮ್ಮ ಸಂಸ್ಥೆ KPME ಅಂದರೆ ಅದೇನೆಲ್ಲ ಪ್ರೋಟೋಕಾಲ್ಸ್ ಕೊಡುತ್ತೆ ಅದನ್ನ ನಾವು ಫಾಲೋ ಮಾಡ್ತೀವಿ. ಮತ್ತೇನಂತ ಹೇಳಿದ್ರೆ, ಇಲ್ಲಿ ನಾವು ಅಂದರೆ ಮಿಡಲ್ ಕ್ಲಾಸ್ ಪೀಪಲ್ಗೂ ಹೆಲ್ಪ್ ಆಗೋ ಥರ ಪ್ರತಿ ಫಾಲಿಕಲ್ಗೆ 15 ರೂಪೀಸ್ ಆಫರ್ ಮಾಡ್ತಾ ಇದ್ದೀವಿ. ಆದರೆ ಕೆಲವರಿಗೆ ಅಂದರೆ ಟೋಟಲಾಗಿ ಅಷ್ಟೊಂದು ಪೇ ಮಾಡೋದಕ್ಕಾಗಲ್ಲ. ಸೊ ಸುಲಭ ಕಂತು ಅಂದರೆ EMI ಆಪ್ಷನ್ಸ್ ಕೂಡ ನಾವು ಇಟ್ಟಿದ್ದೀವಿ. ಸೊ ಇದರಿಂದಾಗಿ ಬೇರೆ ಸಂಸ್ಥೆಯಿಂದ ನಮ್ಮದು ತುಂಬಾ ಉಪಯೋಗ ಆಗೋವಂಥದ್ದು. ಮತ್ತು ನಾವೇನಂದರೆ ಸರ್ವಿಸ್ ಅಂದರೆ ಅವರಿಗೆ ಇವಾಗ ರಿಸಲ್ಟ್ ಆಗಿರ್ಬೋದು ಅಥವಾ ಪೋಸ್ಟ್ ಕೇರ್ ಆಗಿರ್ಬೋದು, ಅಂದರೆ ಹೇರ್ ಟ್ರಾನ್ಸ್ಪ್ಲಾಂಟ್ ಕೂದಲು ಕಸಿ ಆದಮೇಲೆ ಯಾವುದೆಲ್ಲ ಪೋಸ್ಟ್ ಕೇರ್ ಮಾಡಬೇಕು ಅದನ್ನೆಲ್ಲ ನಾವು ಫಾಲೋ ಮಾಡ್ತೀವಿ. ಅವರಿಗೆ ಕೂದಲು ಬರೋವರೆಗೂ ನಾವು ಅವ್ರ ಹತ್ರ ಫಾಲೋ ಅಪ್ ಮಾಡ್ತಾ ಇರ್ತೀವಿ. ಈಗ ಬೇರೆ ಸಂಸ್ಥೆಯಲ್ಲಿ ನೀವು ನೋಡ್ಬೋದು, ನೀವು ಒಂದ್ಸತಿ ಕೂದಲು ಕಸಿ ಮಾಡ್ಕೊಂಡು ಬಂದಮೇಲೆ ನೆಕ್ಸ್ಟ್ ಟೈಮ್ ನೀವು ಅಲ್ಲಿ ಹೋಗೋವಾಗ ಆ ಡಾಕ್ಟ್ರೇ ಇರಲ್ಲ. ಸೊ ಈ ಥರ ಪ್ರಾಬ್ಲಮ್ಸ್ ಆಗಿದೆ ತುಂಬ. ಆ ಥರ ಪೇಷಂಟ್ಸ್ ಬಂದು ನಮ್ಮ ಜೊತೆ ಅವ್ರವ್ರ ಕಷ್ಟನೂ ಹೇಳ್ಕೊಂಡಿದ್ದಾರೆ. ಎಸ್ ಎಸ್ ಸೊ ಈ ಮೂಲಕ ಸೇವೆಯನ್ನು ವಿನೂತನವಾಗಿ ಕೊಡ್ತಾ ಇದ್ದೀವಿ. ಎಸ್, ಧನ್ಯವಾದಗಳು. ಥ್ಯಾಂಕ್ ಯು ಡಾಕ್ಟರ್. ಅನೇಕ ವಿಚಾರಗಳನ್ನು ತಿಳಿಸಿಕೊಟ್ರಿ. ಜೊತೆಗೆ ಅತ್ಯಂತ ಕಡಿಮೆ ದರದಲ್ಲಿ ಉತ್ತಮ ಗುಣಮಟ್ಟದ ಚಿಕಿತ್ಸೆಯನ್ನು ಕೂಡ ಕೊಡ್ತಾ ಇದ್ದೀರಿ. ತಮ್ಮ ಮೂಲಕ ಇನ್ನಷ್ಟು ಜನರಿಗೆ ಸೇವೆ ಸಿಗಲಿ, ಆ ಮೂಲಕ ಅವರ ಸಮಸ್ಯೆಗಳು ನಿವಾರಣೆಯಾಗಿ ಅವರಲ್ಲೂ ಕೂಡ ಆತ್ಮವಿಶ್ವಾಸ ಬೆಳೀಲಿ ಅಂತ ರೈಸ್ತಾ. ಒನ್ಸ್ ಅಗೇನ್ ಥ್ಯಾಂಕ್ ಯು ಫಾರ್ ದ ಪಾರ್ಟ್ ಆಫ್ ದ ಪ್ರೋಗ್ರಾಮ್. ಎಸ್ ವೀಕ್ಷಕರೇ, ಇದು ಕಾಸ್ಮೆಟಿಕ್ ಸಿಗ್ನೇಚರ್ ಅನ್ನುವಂತಹ ಒಂದು ವಿಶೇಷ ಸಂಸ್ಥೆಯ ಬಗೆಗಿನ ಮಾಹಿತಿ. ಸೊ ನೀವು ಕೂಡ ಅಂದರೆ ನಿಮಗೂ ಕೂಡ ಈ ರೀತಿಯ ಚಿಕಿತ್ಸೆಗಳು ಬೇಕು, ಸೇವೆಗಳು ಬೇಕು ಅಂತ ಇದ್ದರೆ ಮಂಗಳೂರಿನ ಖದ್ರಿ ಮಲ್ಲಿಕಟ್ಟೆಯಲ್ಲಿರುವಂತಹ ಕಾಸ್ಮೆಟಿಕ್ ಸಿಗ್ನೇಚರ್ ಆಸ್ಥೆಟಿಕ್ ಕ್ಲಿನಿಕ್ ಆ್ಯಂಡ್ ಮೆಡಿಸ್ಪಾಗೆ ಹೋಗ್ಬೋದು. ಅಲ್ಲಿ
ಸಿಬ್ಬಂದಿಗಳು ನಿಮಗೆ ಸಮಗ್ರವಾದ ಸೂಕ್ತವಾದ ಸೇವೆಯನ್ನು ಕೊಡ್ತಾರೆ. ಅದು ಕೂಡ ಅತ್ಯಂತ ಕಡಿಮೆ ದರದಲ್ಲಿ ಗುಣಮಟ್ಟದ ಸೇವೆ ಸಿಗುತ್ತೆ ಅಂತ ಹೇಳ್ತಾ ಈ ಒಂದು ವಿಶೇಷ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೀನಿ. ಮುಂದಿನ ಸಂಚಿಕೆಯೊಂದಿಗೆ ಮತ್ತೆ ನಿಮ್ಮನ್ನು ಭೇಟಿ ಮಾಡ್ತಾ ಇದ್ದೀನಿ. ನಿರಂತರವಾದ ಸುದ್ದಿ, ಮಾಹಿತಿ, ಮನೋರಂಜನೆಗಾಗಿ ನೋಡ್ತಾ ಇರಿ ವಿ4 ನ್ಯೂಸ್. ನಮಸ್ಕಾರ.